ನಿಮಗೆ ಯಾವುದು ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಯಾವುದಿದೆ, ಫಾಲೋ ದ್ಯಾಟ್ ಪ್ಯಾಷನ್. ಯಾಕೆಂದ್ರೆ ನಾಳೆ ಯಾರು ನಿಮಗೆ ಬೇರೆ ಗೈಡ್ ಮಾಡಲ್ಲ. ದಿಸ್ ದ ರೈಟ್ ಟೈಮ್. ಇದು ಲೇಟ್ ಆದರೆ ಮತ್ತೆ ಡೆಫಿನೆಟ್ ಯಾವುದು ವರ್ಕ್ ಆಗಲ್ಲ. ಸೊ ನಿಮ್ಮ ಪ್ಯಾಷನನ್ನು ಫಾಲೋ ಮಾಡಿ. ಎನಿ ವರ್ಕ್ ನಾನು ಹೇಳಬೇಕಂದ್ರೆ ಪೀಪಲ್ ಮೀನ್ ಟೆಲ್ ಓಕೆ ಗುರುಕಿರಣ್ ಇಸ್ ಅ ಸಕ್ಸಸ್ ಅಂತ, ಬಟ್ ಫ್ರ್ಯಾಂಕಲ್ಲಿ ಹೇಳ್ತೀನಿ, ನಾನು ಬೆಳಿಗ್ಗೆ ನಾನು ಆ್ಯಕ್ಚುಲಿ ಒಂದು ಟೈಮಲ್ಲಿ 20 hours ಪ್ಲಸ್ ವರ್ಕ್ ಮಾಡ್ತಾ ಇದ್ದೆ. ಹಾರ್ಡ್ಲಿ 3 to 4 hours ಮಲಗ್ತಾ ಇದ್ದಿದ್ದು. ಬಟ್ ನನ್ನ ಕೇಳಿದರೆ ಐ ನೆವರ್ ಫೆಲ್ಟ್ ನಾನು ಕೆಲಸ ಮಾಡ್ತೀನಿ ಅಂತ ಅನಿಸ್ತಾ ಇರಲಿಲ್ಲ. ಐ ಸ್ಟು ಹ್ಯಾವ್ ಫನ್. ನಾನು ಸ್ಟುಡಿಯೋದಲ್ಲಿ ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇದ್ವಿ, ಲಿರಿಕ್ಸ್ ಬರ್ಸೋದಾಗಲಿ, ಇಟ್ ವಾಸ್ ಫನ್ ಫಾರ್ ಮಿ. ನನಗೆ ಪರ್ಸನಲ್ ಹೇಳಬೇಕು, ನನಗೆ ಅದು ಕೆಲಸ ಯಾರಿಗೋಸ್ಕರ ಮಾಡಬೇಕು ಅಂತ ಗೊತ್ತಿಲ್ಲ, ನಾನು ನನಗೋಸ್ಕರ ಮಾಡ್ತಾ ಇದ್ದೆ. ಸೊ ಯಾವ ಕೆಲಸನೂ ನೀವು ಪ್ರೀತಿಯಿಂದ ಮಾಡಿದರೆ ಯು ವಿಲ್ ಸಕ್ಸೀಡ್ ಇನ್ ಲೈಫ್ ಇನ್ ಎನಿ ವೇ. ಸೊ ಇದು ದಿಸ್ ನಿಮಗೆ ಡೆಫಿನೆಟ್ ಆಗಿ ಮೇಜರ್ ಪಿ ಯು ಸಿ ಅವರು, ಆಮೇಲೆ ಡಿಗ್ರಿಯಲ್ಲಿ ಮಾರ್ಕ್ಸ್ ತುಂಬ ಕೌಂಟ್ ಆಗುತ್ತೆ ಫ್ಯೂಚರಿಗೆ. ಸೊ ಮಾರ್ಕ್ಸ್ ಒಂದು ಬೇಸಿಕ್ ಬೇಕೇ ಬೇಕು. ಮಾರ್ಕ್ಸ್ ತಗೊಳ್ಳಬೇಕು. ಬೈ ಹುಕ್ ಆಫ್ ಕ್ರುಕ್ ಯು ಹ್ಯಾವ್ ಟು ಗೆಟ್ ಮಾರ್ಕ್ಸ್. ಇಲ್ಲದ್ರೆ ನೆಕ್ಸ್ಟಿಗೆ ಡೆಫಿನೆಟ್ ಆಗಿ ಬೇರೆ ಯಾವುದು ಕೋರ್ಸಿಗೆ ಟುಡೇ ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್ ಪ್ರಾಬ್ಲಮ್ ಆಗುತ್ತೆ. ಸೊ ಮಾರ್ಕ್ ಕೌಂಟ್ ಆಗುತ್ತೆ. ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂತಲ್ಲ, ಬಟ್ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಡೂ ಯೋರ್ ಬೆಸ್ಟ್. ಇಟ್ ವಿಲ್ ಶೇಪ್ ಯುವರ್ ಲೈಫ್ ಇನ್ ಫ್ಯೂಚರ್. ಸ್ವಲ್ಪ ದಿನ ಕಷ್ಟಪಡಬೇಕಾಗತ್ತೆ. ಎಕ್ಸಾಮ್ಸ್ ಯಾವ ಬೇಗ ನೆಕ್ಸ್ಟ್ ಓಕೆ ಈಗ ಸ್ಟಾರ್ಟ್ ಆಯ್ತಲ್ಲ. ಸೊ ಟೇಕ್ ಟೈಮ್ ಫಾರ್ ಯರ್ ಸ್ಟಡೀಸ್ ಟು, ಆ್ಯಂಡ್ ಪ್ಯಾಷನನ್ನು ಕಂಟಿನ್ಯೂ ಮಾಡಿ ಲೈಫಲ್ಲಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಫೋರ್ಸ್ ಇಲ್ಲ ನನ್ನ ಲೆಕ್ಕದಲ್ಲಿ, ನಾನು ನೋಡಿದ ಲೆಕ್ಕದಲ್ಲಿ. ಇದು ಕೆಲವುದ್ರಲ್ಲಿದೆ, ಬರೀ ಅಕಾಡೆಮಿಕ್ಸ್ ಬಿಟ್ಟು ಬೇರೆ ಇಲ್ಲ. ಕೂರಿಸ್ಕೊಂಡು ಮಗ್ ಮಾಡಿಸಿ ನನ್ನ ಕಾಲೇಜ್ಗೆ ರಿಸಲ್ಟ್ ಬಂತ ಅಂತ ಹೇಳ್ತಾರೆ ಕೆಲವು ಇನ್ಸ್ಟಿಟ್ಯೂಷನ್ ಅವರು. ಬಟ್ ಇದು ಹಾಗಲ್ಲ. ಓವರ್ ಆಲ್ ಡೆವಲಪ್ಮೆಂಟ್ಗೆ ಐ ಥಿಂಕ್ ದಿಸ್ ದ ಬೆಸ್ಟ್ ಕಾಲೇಜ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ರಲ್ಲಿ ಓಟದ ಸ್ಪರ್ಧೆ ಇತ್ತು. ಆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ನಾನು ಚಿಕ್ಕವನಿರುವಾಗ. ಆವತ್ತಿಂದ ಕಾಲೇಜಿಗೆ ನಾನು ಯಾಕಂದರೆ ನನ್ನ ಅಮ್ಮ, ನನ್ನ ದೊಡ್ಡಮ್ಮ, ನಾನು ಅವರನ್ನು ಮಮ್ಮಿ ಅಂತಲೇ ಕರೆಯೋದು. ರಿಟೈರ್ ಆಗಿದ್ದು ನಾನು ಕಾಲೇಜ್ ಪಾಸ್ ಔಟ್ ಆದಮೇಲೆ. ಸೊ ಪ್ರತಿ ವರ್ಷ ನಾನು ಕಾಲೇಜಲ್ಲಿ ಇರಲಿ ಇಲ್ಲದೇ ಇರಲಿ ಕಾಲೇಜ್ ಈಗ ಬಂದೇ ಬರ್ತಾ ಇದೆ. ಆಗ ಹಂಗೆ ಬಂದು ಕೆಳಗೆ ಕೂತ್ಕೋತಾ ಇದ್ದೆ. ಈಗ ನಮ್ಮನ್ನು ಮೇಲೆ ಕೂರಿಸ್ತಾ ಇದ್ದಾರೆ. ಎರಡೇ ಡಿಫ್ರೆನ್ಸು. ಒಂದು, ಕಾಲೇಜ್ ಈಸ್ ಯೂಶ್ವಲಿ ನಮ್ಮ ಟರ್ನಿಂಗ್ ಪಾಯಿಂಟ್, ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಯಾಕಂದ್ರೆ ಚಿಕ್ಕಂದಿನಿರುವಾಗ ನಾವು ಮನೆಯಲ್ಲಿ ಏನು ಹೇಳ್ತಾರೆ, ಅಪ್ಪ ಅಮ್ಮ ಏನು ಹೇಳ್ತಾರೆ ಅದೇ ಕೇಳ್ಕೊಂಡೇ ಬರ್ತೀವಿ. 50% ಲೈಫಲ್ಲಿ ಅವ್ರ ಡಿಸಿಷನ್. ನಾವು ನಾಳೆ ಏನಾಗಬೇಕು ಅಂತ ನಮ್ಮ ಕೈಯಲ್ಲಿ ಇರೋದಿಲ್ಲ. ಈ ಡಾಕ್ಟರ್ ಅವಳು, ಈ ಇಂಜಿನಿಯರ್ ಅವಳು, ಈ ಮನುಷ್ಯ ಭುಜ. ದಟ್ ಈಸ್ ಯೂಶ್ವಲಿ ನಮ್ಮ ಮಂಗಳೂರಲ್ಲಿ ನಡೀತಾ ಇರೋದು. ಇವತ್ತು ಅಟ್ಲೀಸ್ಟ್ ಮುಂಚೆ ಒಂದು 10 ಪ್ರೊಫೆಷನ್ ಜಾಸ್ತಿ ಇದೆ. ನಾವು ಚಿಕ್ಕವರು ಡಾಕ್ಟ್ರು, ಇಂಜಿನಿಯರು, ತಪ್ಪಿದ್ರೆ ಲಾಯರು. ಇದು ಮೂರು ಮಾಡದಿದ್ರೆ ಅವನು ಆ್ಯಕ್ಚುಲಿ ಮನುಷ್ಯ ಆಗೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹಂಗೆ ಇದ್ದಿದ್ದು. ಆಮೇಲೆ ಜಾಸ್ತಿ ಕಾಲೇಜಲ್ಲಿ ಬರ್ತಾ ಇದ್ದಿದ್ದು, ಎಲ್ಲೂ ಸೀಟ್ ಸಿಗದಿದ್ರೆ ಕಾಲೇಜಿಗೆ ಬರ್ತಾಯಿದ್ರು. ಡಿಫ್ರೆನ್ಸ್ ಹೇಳ್ತೀನಿ ನಾನೊಂದು. ನಾನು ಆ್ಯಕ್ಚುಲಿ ಸ್ಕೂಲಿಂಗ್ ಎಲೋಷನ್ಸಲ್ಲಿ ಮಾಡಿದ್ದು. PUC ಬ್ಯಾಂಗ್ಳೂರು ಸತ್ಯಸಾಯಿ ಕಾಲೇಜಲ್ಲಿ. ನನಗೆ ಆಮೇಲೆ 3 ವರ್ಷ ಈ ಕಾಲೇಜಲ್ಲಿದೆ. ನನಗೆ ಜೀವನದಲ್ಲಿ ಜೀವನನ ಕಲಿಸ್ಕೊಟ್ಟಿದ್ದು ಈ ಕಾಲೇಜ್. ಒಂದು ಅರ್ಥ ಮಾಡ್ಕೊಳ್ಳಿ, ನಾವೇನು ಓದಿದ್ದು 50 ಅಲ್ಲ 50% ಜಾಸ್ತಿ ನಮ್ಮ ಲೈಫಲ್ಲಿ ಯಾವುದೂ ಯೂಸ್ ಆಗಲ್ಲ. ನಾನು ಸೈನ್ಸ್ ಇವತ್ತಿಗೂ ನನಗೆ ಯಾವುದೂ ಯೂಸ್ ಆಗಿಲ್ಲ. ಯೂಸ್ ಆಗೋದು ನಾವು ಹೆಂಗಿರಬೇಕು, ಇನ್ನೊಬ್ಬರ ಹತ್ರ ಹೆಂಗಿರಬೇಕು, ನಮ್ಮ ಕೆಲಸ ಹೆಂಗೆ ಮಾಡಬೇಕು. ಇದು ಆ್ಯಕ್ಚುಲಿ ಈ ಕಾಲೇಜ್ ನ್ಯಾಚುರಲಿ ಕಲಿಸ್ಕೊಡುತ್ತೆ. ಈ ಕಾಲೇಜ್ ಇದರ ವ್ಯಾಲ್ಯೂ ನಿಮ್ಗೆ ಗೊತ್ತಾಗೋದು ಕಾಲೇಜ್ ಬಿಟ್ಟ ಮೇಲೆ. ಈಗ ಗೊತ್ತಾಗಲ್ಲ, ಡೆಫಿನೆಟಾಗಿ ಗೊತ್ತಾಗಲ್ಲ. ನಾನು ಹೇಳೋದು ಡಿಸಿಷನ್ ಏನಕ್ಕೆ ಅಂತ ಹೇಳ್ತೀನಿ. ನನಗೂ ಸಂಗೀತಕ್ಕೂ ಸಂಬಂಧ ಇರಲಿಲ್ಲ. ನಾನು ಚಿಕ್ಕವನಿರುವಾಗ ಮ್ಯೂಸಿಕ್ ಇರಲೇ ಇಲ್ಲ ನನಗೆ. ನಾನು PUCಗೆ ಹೋದ ನಂತರ ನನಗೆ ಈ ಪೇಂಟಿಂಗ್ ಮಾಡೋ ಹ್ಯಾಬಿಟ್ ಸ್ಟಾರ್ಟ್ ಆಯಿತು. ಪೇಂಟಿಂಗು, ಪೆನ್ಸಿಲ್ ಸ್ಕೆಚಸ್ಸು. ಸೊ ನಾನು ಬೆಂಗಳೂರಲ್ಲಿರುವಾಗ, PUCಯಲ್ಲಿರುವಾಗ ಯಾವತ್ತೂ ಹೇಳೋದು ಆರ್ಟಿಸ್ಟ್ ಗುರುಕಿರಣ್ ಅಂತಲೇ ಕರೀತಾ ಇದ್ದು. ಅಲ್ಲಿಂದ ಇಲ್ಲಿ ಬಂದೆ. ಇಲ್ಲಿ ಬಂದು ನಾನು ಎಂಟ್ರಿ ಆಗಿದ್ದು ಅಷ್ಟೇ. ಕಾಲೇಜಲ್ಲಿ ಫಸ್ಟ್ ಇಯರ್ ಎಂಟ್ರಿ ಆದ ತಕ್ಷಣ ಒಂದು ಕಾಲೇಜ್ ಇಲೆಕ್ಷನ್ ನಡೀತಾ ಇತ್ತು. ಇಲೆಕ್ಷನ್ ಜೋರಾಗಿ ನಡೀತಾ ಇದ್ದಾಗ ಈ ಇಲೆಕ್ಷನಲ್ಲಿ ಸೋತ ಕ್ಯಾಂಡಿಡೇಟಿಗೆ ನನ್ನ ಫ್ರೆಂಡ್ ಆಗಿದ್ದರು. ಫೈನ್ ಆರ್ಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ ಮಾಡ್ತಾಯಿದ್ರು. ಸೊ ಒಂದು ಕಾಲೇಜಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಮಾಡಬೇಕಿತ್ತು. ಸೊ ಮ್ಯೂಸಿಕ್ ಕಾಂಪಿಟೇಷನ್ ನಾನು ಆರ್ಗನೈಸಲ್ಲಿದ್ದೆ.
ಇದೇ ಸ್ಟೇಜಲ್ಲಿ ಫಸ್ಟ್ ಮ್ಯೂಸಿಕ್ ಕಾಂಪಿಟಿಷನಲ್ಲಿ ನಾನು ಸುಮ್ಮನೆ ಟೈಮ್ ಪಾಸಿಗೆ ಹೋಗಿ ಬಂದು ಹಾಡೋಕ್ಕೆ ಬಂದೆ. ನಾನು ನಾಟ್ ಸೀರಿಯಸ್, ಡೆಫಿನೆಟ್ ಆಗಿ ಪ್ರೈಸ್ ಬರುತ್ತೆ ಅಥವಾ ವಿನ್ ಆಗ್ತೀನಲ್ಲ, ಸುಮ್ಮನೆ ನಾನು ಕಾಂಪಿಟೇಟ್ ಮಾಡೋಣ ಅಂತ ಬಂದು ಇದೇ ಸ್ಟೇಜಲ್ಲಿ ಹಾಡಿದ್ದು ನಾನು. ಸ್ಟೇಜಿಗೆ ಬಂದಿದ್ದೆ ಆ ದಿವಸ, ನನಗೆ ಇನ್ನೂ ನೆನಪಿದೆ. ಯಾವಲ್ಲ ಒಂದು ಲೆವೆಲ್ ನರ್ವಸ್ ಆಗಿದ್ದೀನಿ ಅಂದರೆ ಇಡೀ ಹಾಡು ನಾನು ನಿಂತಿದ್ದೀನ ಗಾಳಿಯಲ್ಲಿದ್ದೀನ ಗೊತ್ತಿಲ್ಲ, ಅಷ್ಟು ನಡುಗ್ತಾ ಇದೆ ನಾನು. ಆ್ಯಂಡ್ ಇನ್ನೂ ನೆನಪಿರೋದು ಜನ ನೋಡುವಾಗ ಟೆನ್ಷನ್ ಆಗ್ತಾಯಿತ್ತು. ಈಗ ಎಷ್ಟೋ ಲಕ್ಷ ಜನ ಬಂದರೂ ನಾವು ಹ್ಯಾಬಿಟ್ ಆಗಿದೆ, ಮಾಡ್ತಾ ಇರ್ತೀವಿ. ಬಟ್ ಆ ಟೈಮಲ್ಲಿ ನಿಂತು ಜನ ನೋಡಿದ್ರೆ ಟೆನ್ಷನ್ ಆಗುತ್ತೆ ಅಂತ ಇಲ್ಲಿ ನಮ್ಮ ಓಡ್ದ ಇಟ್ಸ್ ಸೇಮ್ ಅದಂದ್ರೆ ಸೇಮ್ ಒಂದೇ ಸೇಮ್ ಡಿಸೈನ್ ಇತ್ತು. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.